ರಾಜ್ಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಪುತ್ತೂರು ಯುವತಿಯನ್ನ ವಂಚಿಸಿ ಗರ್ಭಿಣಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಪೊಲೀಸ್ ತನಿಖೆಯಲ್ಲಿ ಯುವತಿಯೊಂದಿಗೆ ಮದುವೆಯಾಗಲು ಮತ್ತೆ ನಿರಾಕರಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಯುವತಿಯನ್ನ ಮದುವೆಯಾಗುವ ಬದಲು ಜೈಲಿನಲ್ಲೇ ಇರುವುದಾಗಿ ಆತ ಪೊಲೀಸರಿಗೆ ತಿಳಿಸಿರುವ ವಿಚಾರವನ್ನ ಸಂತ್ರಸ್ತೆಯ ತಾಯಿ ನಮಿತಾ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹಿಂದೂ ಸಂಘಟನೆಯ ಮುಖಂಡರು ಪುತ್ತೂರು ಶಾಸಕರು ಯುವಕನನ್ನ ಯುವತಿಯೊಂದಿಗೆ ಮದುವೆ ಮಾಡಿಸುವಂತ ಭರವಸೆಯ ನಡುವೆ ಯುವಕ ಈ ನಿರ್ಧಾರ ಕೈಗೊಂಡಿರುವುದು ಯುವತಿಯ ಪೋಷಕರ ಮತ್ತು ಮದುವೆಗೆ ಸಿದ್ಧತೆ ನಡೆಸಿದ್ದ ಮುಖಂಡರ ನಿದ್ದೆಗೆಡಿಸಿದೆ. ಈ ನಡುವೆ ಮಗುವಿನ DNA ಪರೀಕ್ಷೆಯಲ್ಲೂ ಯುವಕನ ಕಡೆಯಿಂದ ಗೋಲ್ಮಾಲ್ ನಡೆಯಬಹುದು ಎನ್ನುವಂತ ಆತಂಕದಲ್ಲಿ ಸಂತ್ರಸ್ತೆಯ ಪೋಷಕರಿದ್ದಾರೆ. ಜೈಲಿನಲ್ಲಿ ಬೇಕಾದರೂ ಇರುವೆ, ಆದರೆ ಯುವತಿಯನ್ನ ಮದುವೆಯಾಗುವುದಿಲ್ಲ ಎಂದು ಯುವಕ ಹೇಳ್ತಾ ಇರುವುದು ಸದ್ಯ ಆರೋಪಿ ಯುವಕನ ಮಗುವಿನ ತಾಯಿಯಾಗಿರುವ ಸಂತ್ರಸ್ತೆ ಯುವತಿಯ ಕುಟುಂಬವನ್ನ ಆತಂಕಕ್ಕೀಡು ಮಾಡಿದೆ. ಅಲ್ಲದೆ ಹೇಗಾದರೂ ಮಾಡಿ ಆರೋಪಿಯೊಂದಿಗೆ ಸಂತ್ರಸ್ತೆ ಯುವತಿಯನ್ನ ಮದುವೆ ಮಾಡಿಸುವುದಾಗಿ ಹೇಳಿಕೆ ಕೊಟ್ಟ ಮುಖಂಡರಿಗೂ ಈ ಬೆಳವಣಿಗೆ ಹಿನ್ನಡೆ ತಂದಿದೆ. ಮಗಳನ್ನ ಗರ್ಭಿಣಿ ಮಾಡಿದ ಕೃಷ್ಣ ಜೇರಾವ್ ವಿರುದ್ಧ ಯುವತಿಯ ತಾಯಿ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ ತಕ್ಷಣವೇ ಮಹಿಳಾ ಪೊಲೀಸರು ಆರೋಪಿ ಕೃಷ್ಣನನ್ನ ವಶಕ್ಕೆ ಪಡೆದಿದ್ದರು. ಆರೋಪಿ ಪೊಲೀಸ್ ವಶದಲ್ಲಿರುವ ಸಂದರ್ಭ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ದೂರು ನೀಡದಂತೆ ಯುವತಿ ಪೋಷಕರಿಗೆ ಒತ್ತಡ ಹೇರಿದ್ರು. ಅಂದು ಕಾನೂನಿಗೆ ಬೆಲೆ ಕೊಟ್ಟು ದೂರು ವಾಪಸ್ ಪಡೆದುಕೊಂಡಿದ್ದ ಸಂತ್ರಸ್ತೆಗೆ ಇದೀಗ ಅದೇ ಕಾನೂನು ಮುಳ್ಳಾಗಿದೆ. ಅಂದು ಮಧ್ಯಸ್ಥಿಕೆ ನಡೆಸಲು ಬಂದಿದ್ದ ಮುಖಂಡರು ಯುವಕ ಮದುವೆಗೆ ಒಪ್ಪದಿದ್ದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿ ಕುಳಿತಿರುವುದು ಸಂತ್ರಸ್ತೆಯ ಪೋಷಕರನ್ನ ಗೊಂದಲಕ್ಕೆ ದೂಡಿದೆ. ಹುಡುಗನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಅದೇನು ಅಂತ ನಮಗೆ ಗೊತ್ತಾಗಿಲ್ಲ. ನಾವು ಇಷ್ಟೇ ಹೇಳೋದು, ಹುಡುಗನಿಗೆ ಶಿಕ್ಷೆ ಕೊಡಿ ಅಂತ ಹೇಳೋದಲ್ಲ, ಮದುವೆ ಮಾಡಿಸಿ ಕೊಡಿ. ಕಾನೂನು ಪ್ರಕಾರ ಹೋಗ್ತದೆ. ಹುಡುಗನಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗುದಿಲ್ಲ ಹಾಗೆ ಹೀಗೆ ಅಂತ ಕಾನೂನು ಒಪ್ಪಿಗೆ ತಗೊಂಡೇ ತಾನೇ ನಾವು ಫಸ್ಟಿಗೆ FIR ಅನ್ನು ಇದು ಮಾಡಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ ನಾವು 1.5 ತಿಂಗಳು ಕಾದದ್ದು. ಅದು ಕಾನೂನೇ ತಾನೆ. ಆಗಲೇ ಅವರು ಕಾನೂನು ಪ್ರಕಾರ ಹೇಳಿದಾರಲ್ಲ, 1.5 ತಿಂಗಳು ಅವನಿಗೆ 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಕಾನೂನು ಮುಖಾಂತರನೇ ಹೇಳಿದಲ್ಲ. ಅದೇ ಕಾನೂನು ಈಗೇನು ಹೇಳ್ತದೆ, ಅವನಿಗೆ ಹುಡುಗನಿಗೆ ಒಪ್ಪಿಗೆ ಇಲ್ಲ ಅಂದರೆ ಮದುವೆ ಆಗುದಿಲ್ಲ ಅಂತ. ಅದೇ ಕಾನೂನು ತಾನೇ. ಅವತ್ತು 21 ವರ್ಷ ಆದಮೇಲೆ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದು. ನಾನು ಅದೇ ಹೇಳೋದು, ಮದುವೆ ಮಾಡಿಕೊಡಿ. ಈಗ ನಮ್ಮ ಎಲ್ಲ ಮುಖಂಡರು ಅವರನ್ನು ನಂಬಿ ಕೂತಿದ್ದೇನೆ. ಹಿಂದೂ ಮುಖಂಡರು ಹೇಳಿದ್ದಾರೆ ಮದುವೆ ಮಾಡಿಸಿಕೊಡ್ತೇನೆ. ಅದಲ್ಲದೆ ಅಶೋಕ್ ರೈ ಅವರು ಸಹ ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೇವೆ. ಅಶೋಕ್ ರೈ ಅವತ್ತು ಹೇಳಿದ್ರು, ತೆಗಿರಿ, ಇದು ಮುಚ್ಚಳಿಗೆ ಪತ್ರ ಕೊಟ್ಟ ಕಾರಣ ನಿಮಗೆ ಒಂದು ಪ್ರೂಫ್ ಸಿಕ್ಕಿದಾಗೆ ಆಗಿದೆ. ಸರಿ, ಇವಾಗ ಮದುವೆ ಮಾಡಿಸಿ ಅವರೇ ಕೊಡಲಿ ಅಷ್ಟೇ ಕೇಳೋದು, ಮದುವೆ ಮಾಡಿಸಿ ಕೊಡಲಿ ಅಂತ.